ನನಗೆ ತುಂಬಾ 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 ಖುಷಿ ಆಗ್ತಾ ಉಂಟು. ಯಾಕೆಂತ ಹೇಳಿದ್ರೆ ನನ್ನ ಚಾನಲ್ಗೆ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು. ಇಷ್ಟರವರೆಗೆ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ, ನಾನು ನಿಮ್ಗೆ ಏನಾದರೂ ಕೊಡಬೇಕಲ್ವಾ. ಸೊ ಹಾಗಾಗಿ ಗಿವ್ ಅವೇ ಟೈಪಲ್ಲಿ ಮಾಡುವ ಅಂತ ಇದ್ದೇನೆ. ಲೈಫಲ್ಲಿ ಏನು ಮಾಡಿದ್ನೂ ಗೊತ್ತಿಲ್ಲ. ಸೊ ಇಷ್ಟು ಜನರ ಒಂದು ಪ್ರೀತಿ ಸಂಪಾದನೆ ಮಾಡಿದ್ದೇನೆ ಅಂತ ಖುಷಿ ಇದೆ ನನಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ತುಂಬ 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 ಖುಷಿಯಲ್ಲಿದ್ದೇನೆ. ಯಾಕೆ ಅಂತ ಹೇಳಿದರೆ ನನ್ನ ಚಾನಲ್ಗೆ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಇದೆಲ್ಲ ನಿಮ್ಮಿಂದ ಸಾಧ್ಯ ಆಯಿತು. ಸೊ ಹಾಗಾಗಿ ನಿಮಗೂ ಒಂದು ಗಿವ್ ಅವೇ ಟೈಪಲ್ಲಿ, ಸಣ್ಣ ಮಟ್ಟಿನ ಒಂದು ಗಿವ್ ಅವೇ ಟೈಪಲ್ಲಿ ಮಾಡುವ ಅಂತ ಇದ್ದೇನೆ. ಸೊ ಬನ್ನಿ, ಅದಕ್ಕೆ ಮುನ್ನ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ಇವತ್ತು ನನಗೆ ತುಂಬ 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 ಖುಷಿ ಆಗ್ತಾ ಉಂಟು. ಯಾಕೆಂತ ಹೇಳಿದರೆ ನನ್ನ ಚಾನಲ್ಗೆ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ 2 ವರ್ಷದಲ್ಲಿ 20,000 ಕಂಪ್ಲೀಟ್ ಆಗುತ್ತೆ ಅಂತ. ಒಂದು 5-6 ವರ್ಷ ಹೋಗ್ಬೋದು ಅಂದ್ಕೊಂಡೆ, ಬಟ್ ತುಂಬ ಬೇಗ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗಾಗಿ ಇವತ್ತು 20,000 ತನಕ ಜನ ನೋಡುವಂತಾಗಿದೆ. ಸೊ ನನಗೆ ತುಂಬ ಖುಷಿ ಆಗ್ತುಂಟು. ಅದಕ್ಕೆ ಇಷ್ಟರವರೆಗೆ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ, ನಾನು ನಿಮ್ಗೆ ಏನಾದರೂ ಕೊಡಬೇಕಲ್ವಾ. ಸೊ ಹಾಗಾಗಿ ಗಿವ್ ಅವೇ ಟೈಪಲ್ಲಿ ಮಾಡುವ ಅಂತ ಇದ್ದೇನೆ. ಹಾಗಂತ ಹೇಳಿ ದೊಡ್ಡ ಕ್ಯಾಶ್ ಪ್ರೈಸ್, ಐಫೋನ್, ದೊಡ್ಡ ಮಟ್ಟಿನ ಗಿಫ್ಟ್ ಆ ಥರ ಎಲ್ಲ ಏನೂ ಅಲ್ಲ. ಅದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ನನ್ನ ಕೈಯಿಂದ ಏನು ಸಾಧ್ಯ ಇದೆಯೋ ಅದನ್ನು ಕೊಡ್ತಾ ಇದ್ದೇನೆ. ಆದರೆ ಒಂದು ವಿಷಯ, ಸೊ ನೀವು ಕೂಡ ನನ್ನ ವ್ಲಾಗಲ್ಲಿ ಬರಬೇಕು. ಕನ್ಫ್ಯೂಸ್ ಆಗ್ತಾ ಉಂಟಾ ಏನು ಅಂತ? ಸೊ ಏನಿಲ್ಲ, ವಿಷಯ ಏನಪ್ಪ ಅಂತ ಹೇಳಿದರೆ, ನನಗೆ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಅಂದರೆ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ಅದಕ್ಕೆ ನೀವು ಒಂದು ವಿಡಿಯೋ ಮಾಡಿ ಕಳಿಸ್ಬೇಕು. ನನಗೆ ವಿಶ್ ಮಾಡಿದಂತಹ ಒಂದು ವಿಡಿಯೋ ಮಾಡಿ ಕಳಿಸ್ಬೇಕು. ಅದು ಹೇಗೂ ಆಗಿರ್ಬೋದು, ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿರುವಂಥದ್ದು. ಅದು ಫ್ಯಾಮಿಲಿ ಜೊತೆ ವಿಶ್ ಮಾಡ್ತಿರೋ, ಹೇಗಿರಬೇಕು ಅಂತ ಹೇಳಿದರೆ ಅದು ಕ್ರಿಯೇಟಿವಿಟಿ ನಿಮಗೆ ಬಿಟ್ಟದ್ದು. ನಾನು ಸಿಂಪಲಾಗಿ ಹೇಳಿಬಿಡ್ತೇನೆ. VJ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್, ಈ ಥರ ಕೂಡ ಓಕೆ. ಅಥವಾ ಏನಾದರೂ ಹೇಳಿ ಆ ಥರ ಏನಾದರೂ ಇದ್ದರೂ ಕೂಡ ಓಕೆ. ಆದರೆ ಇದಕ್ಕೆ ಹೇಗೆ ನಿಮಗೆ ಪ್ರೈಸ್ ಸಿಗುತ್ತೆ ಅಂತ ಹೇಳಿದರೆ, ತುಂಬ ಕ್ರಿಯೇಟಿವ್ ಆಗಿ, ತುಂಬ ಚೆನ್ನಾಗಿ, ನನಗೆ ತುಂಬ ಯಾವುದು ಇಷ್ಟ ಆಗುತ್ತೆ, ಸೊ ಅಂಥವರಿಗೆ ಆ ಒಂದು ಪ್ರೈಸ್ ಹೋಗುತ್ತೆ. ಓಕೆನಾ? ಸೊ ನನಗೆ ನೀವು ಫಸ್ಟ್ ಆಫ್ ಆಲ್ ಹೇಗೆ ಅಂತ ಹೇಳಿದರೆ, ನಾನು ಫಸ್ಟಿಂದ ಹೇಳ್ತಾ ಹೋಗ್ತೇನೆ. ನೀವು ನನಗೆ ವಿಶಸ್ ಇದು ವಿಡಿಯೋ ಮಾಡಿ ಕಳಿಸ್ಬೇಕು. 20,000 ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ಅದಕ್ಕೊಂದು ಶುಭಾಶಯ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಕಳಿಸ್ಬೇಕು. ವಿಡಿಯೋ ಹೇಗಿರಬೇಕು ಅಂತ ಹೇಳಿದರೆ, ಇದು ಮೊಬೈಲ್ ಅಂತ ಇದ್ದರೆ ಮೊಬೈಲನ್ನು ಹೀಗೆ ಹಿಡಿದು ಅಡ್ಡ ಲ್ಯಾಂಡ್ಸ್ಕೇಪಲ್ಲಿ ವಿಡಿಯೋ ನನಗೆ ಬೇಕು. ನಾನೀಗ ವಿಡಿಯೋ ಹೇಗೆ ಹೋಗ್ತಾ ಉಂಟು, ಸೊ ಆ ಟೈಪಲ್ಲಿ ನನಗೆ ವಿಡಿಯೋ ಬೇಕು. ಓಕೆನಾ? ಅಡ್ಡ, ಉದ್ದ ಅಲ್ಲ, ಅಡ್ಡ ವಿಡಿಯೋ ಬೇಕು, ಶೇಕ್ ಆಗಬಾರ್ದು. ಸೊ ಯಾರೆಲ್ಲ ಕಳಿಸ್ತೀರಾ ಅವರದೆಲ್ಲದರದ್ದು ನನ್ನ ವ್ಲಾಗಲ್ಲಿ ಹಾಕ್ತೇನೆ. ಅದು ಎಷ್ಟು ಎಪಿಸೋಡ್ ಆದರೂ ಪರವಾಗಿಲ್ಲ, ನಾನು ನಿಮ್ಮದು ವಿಡಿಯೋ ಖಂಡಿತ, ಎಲ್ಲರ ವಿಡಿಯೋ ಕೂಡ ನನ್ನ ವ್ಲಾಗಲ್ಲಿ ಹಾಕ್ತೇನೆ. ಸೊ ನೀವು ಕೂಡ ನನ್ನ ವ್ಲಾಗಲ್ಲಿ ಬರ್ತೀರಾ, ಬರಬೇಕು ಕೂಡ. ನನಗೆ ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಕಳಿಸಿದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಅಥವಾ ನನಗೆ ಟೈಮ್ ಇಲ್ಲ ಆ ಥರ ಏನಾದಿದ್ದರೆ ಪರವಾಗಿಲ್ಲ, ಇದಕ್ಕೆ ನಾನು 1 ವಾರ ಟೈಮ್ ಕೊಡ್ತೇನೆ. ಓಕೆನಾ? ಈ ವಿಡಿಯೋ ಯಾವಾಗ ಹೋಗ್ತಾ ಇದೆ, ಸೊ ಇಲ್ಲಿಂದ 1 ವಾರ ಟೈಮ್ ಕೊಡ್ತೇನೆ. ಸೊ 1 ವಾರದ ಒಳಗೆ ನಾನು ಇದನ್ನು ವಿನ್ನರ್ ಅನೌನ್ಸ್ಮೆಂಟ್ ಯಾರು ನನಗೆ ತುಂಬ ಇಷ್ಟ ಆದವು ಅಂತ ಹೇಳೋದು ನೆಕ್ಸ್ಟ್ ಮಂತಲ್ಲಿ, ಜನವರಿಯಲ್ಲಿ. ಓಕೆನಾ? ಜನವರಿಯಲ್ಲಿ ಆಗುವಂಥ ಡೇಟ್ ಹೇಳ್ತೇನೆ ನಾನು. ಡಿಸೆಂಬರ್ ಫುಲ್ ನಿಮಗೆ ಟೈಮ್ ಇದೆ, 1 ವಾರ. ಓಕೆ, 1 ವಾರ ಟೈಮ್ ಉಂಟು. ಆಲ್ಮೋಸ್ಟ್ ಡಿಸೆಂಬರ್ ತನಕ ನೋಡುವ ಯಾರೆಲ್ಲ ಕಳಿಸ್ತಾರೆ. ಸೊ ಅವರದ್ದು ನಾನು ವಿಡಿಯೋ ಹಾಕ್ತಾ ಹೋಗ್ತೇನೆ ನನ್ನ ವ್ಲಾಗಲ್ಲಿ. ಸೊ ನನಗೆ ಯಾವುದರಲ್ಲಿ ತುಂಬ ಇಷ್ಟ ಆಗುತ್ತೆ, ನಿಮ್ಮ ವಿಶಸ್ ಯಾರ್ದು ನನಗೆ ತುಂಬ ಇಷ್ಟ ಆಗುತ್ತೆ, ಅದರಲ್ಲಿ ಒಬ್ಬರು ಕೂಡ ಆಗಿರ್ಬೋದು, ಇಬ್ಬರು ಕೂಡ ಆಗಿರ್ಬೋದು, 3 ಜನ ಆಗಿರ್ಬೋದು. ಸೊ ಅವರಿಗೊಂದು ಅಟ್ರಾಕ್ಟಿವ್ ಗಿಫ್ಟನ್ನು ಕಳಿಸಿಕೊಡ್ತೇನೆ ನನ್ನ ಕಡೆಯಿಂದ. ಹಾಗಂತ ಮೊಬೈಲ್ ಫೋನ್ ದೊಡ್ಡ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ನನ್ನ ಇದಕ್ಕೆ ನನ್ನಿಂದ ಎಷ್ಟು ತಾಕತ್ತಿದೆಯೋ, ಸೊ ಆ ಒಂದು ಗಿಫ್ಟನ್ನು ನಾನು ನಿಮಗೆ ಕಳಿಸಿಕೊಡ್ತೇನೆ. ಅದು ನೀವು ಬಂದು ತಗೊಂಡು ಹೋಗ್ಬೇಕು ಅಂತಿಲ್ಲ, ನಾನೇ ನಿಮಗೆ ಕೊರಿಯರ್ ಮಾಡ್ತೇನೆ. ಸೊ ಇದೊಂದು ನನ್ನ ಮೇನ್ ಇಂಟೆನ್ಷನ್, ನೀವೆಲ್ಲರೂ ಕೂಡ ನನ್ನ ವ್ಲಾಗಲ್ಲಿ ಬರಬೇಕು ಅಂತ. ಓಕೆನಾ? ಯಾರೆಲ್ಲ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರೆ ಅಂತ ನಂಗೆ ಗೊತ್ತಾಗಬೇಕಲ್ವ. ಸೊ ಹೇಗೆ ಕ್ರಿಯೇಟಿವಿಟಿಯಲ್ಲಿ ನೀವು ಕಳಿಸ್ತೀರಾ, ಸೊ ಆ ಬೇಸ್ಡ್ ನಿಮಗೆ ಗಿಫ್ಟ್ ಬರುತ್ತೆ. ಸೊ ಆ್ಯಂಡ್ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ನನಗೆ ಇವತ್ತು ಖುಷಿಯಲ್ಲಿ ಮಾತಾಡಲಿಕ್ಕೆ ಬರ್ತಾ ಇಲ್ಲ, ಅಷ್ಟು ಖುಷಿಯಲ್ಲಿದ್ದೇನೆ. 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತಲ್ವ ಅಂತ. ಸೊ ಇಮಿಡಿಯೇಟಾಗಿ ವಿಡಿಯೋ ಮಾಡ್ತಿದ್ದೇನೆ. ಈ ವಿಡಿಯೋ ಇನ್ನು ಯಾವಾಗ ಹೋಗ್ತದೆ ಗೊತ್ತಿಲ್ಲ ನನಗೆ. ಸೊ
ಒಂಥರ ಎಲ್ಲೋ ಏನು ಗೊತ್ತಾ, ಯಾವುದೋ ಒಂದು ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅವರ ಒಂದು ಗ್ರೋತಿಗೋಸ್ಕರ ದುಡಿಬೇಕಿತ್ತು. ಇದು ನನ್ನ ಗ್ರೋತಿಗೋಸ್ಕರ ನಾನೇ ಸ್ವಂತವಾಗಿ ಮಾಡಿ ಇಷ್ಟೆಲ್ಲ ಮಾಡ್ತಿದ್ದೇನೆ. ನನಗೆ ನಿಜವಾಗ್ಲೂ ಒಂದು ಎಡಿಟಿಂಗಿಂದ ಹಿಡಿದು ಯಾವುದು ಗೊತ್ತಿರಲಿಲ್ಲ ನನಗೆ. ಒಟ್ಟಾರೆ ಎಡಿಟ್ ಮಾಡ್ತಿದ್ದೆ, ಮ್ಯೂಸಿಕ್ ಹಾಕೋದು, ಅದೆಲ್ಲ ನನಗೆ ಏನೂ ಗೊತ್ತಿರಲಿಲ್ಲ. ಪ್ರತಿಯೊಂದನ್ನು ಕೂಡ ನಾನು ಕಲಿತೇ ಯೂಟ್ಯೂಬ್ ಮಾಡಿರೋದು. ಅದು ಕೂಡ ನಾನು ಬೇರೆಯವ್ರ ಹತ್ರ ಕೇಳಿ ಕಲ್ತಿರೋದಲ್ಲ. ಮತ್ತೊಂದು ಯೂಟ್ಯೂಬರ್ ಹತ್ರ ಕೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಹೇಗೆ, ಆ ಥರ ನನ್ನ ಹತ್ರ ತುಂಬ ಜನ ನೀವು ಕೇಳ್ತಾ ಇದ್ದೀರಾ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡೋದು ಹೇಳಿಕೊಡಿ ಅಂತ. ಅದು ಮತ್ತೊಬ್ಬರು ಹೇಳಿಕೊಟ್ಟು ಆಗುವಂಥದ್ದಲ್ಲ. ನೀವು ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೌ ಟು ಕ್ರಿಯೇಟ್ ನ್ಯೂ ಚಾನಲ್ ಅಂತ ಹಾಕಿದರೆ ನಿಮಗೆ ಸಿಗುತ್ತೆ ಅಲ್ಲಿ ಹೇಗೆ ಚಾನಲ್ ಕ್ರಿಯೇಟ್ ಮಾಡೋದು ಅಂತ. ನಾನು ಪ್ರತಿಯೊಂದನ್ನು ಕೂಡ ಯೂಟ್ಯೂಬಲ್ಲಿ ನೋಡೇ ಕಲ್ತಿರೋದು. ಎಡಿಟಿಂಗಿಂದ ಹಿಡಿದು ತಮ್ಲೈನ್ ಮತ್ತು ಏನು ಅಪ್ಲೋಡ್ ಮಾಡೋದು, ಹೇಗೆ ಹ್ಯಾಶ್ಟ್ಯಾಗ್ ಹಾಕೋದು, ಪ್ರತಿಯೊಂದನ್ನು ಕೂಡ ನಾನು ಯೂಟ್ಯೂಬಲ್ಲಿ ನೋಡೇ ಕಲ್ತಿರೋದು. ಮೊನಟೈಸೇಷನ್ ಹೇಗೆ ಮಾಡೋದು, ಇನ್ಕಮ್ ಹೇಗೆ ಬರೋದು, ಎಲ್ಲವನ್ನು ಕೂಡ ಯೂಟ್ಯೂಬಲ್ಲಿ ನೋಡಿಯೇ ಕಲ್ತಿರೋದು ನಾನು. ಸೊ ಯಾರ ಹತ್ರ ಕೂಡ ನಾನು ಕೇಳಲಿಕ್ಕೆಲ್ಲ ಹೋಗಲಿಲ್ಲ, ಇದು ಹೇಗೆ ಅದು ಹೇಗೆ ಅಂತ. ಗೂಗಲ್ ಆ್ಯಡ್ಸೆನ್ಸ್ ಇದೆಲ್ಲ ಉಂಟಲ್ವ, ಪ್ರತಿಯೊಂದನ್ನು ಕೂಡ ನೋಡಿ ಕಲ್ತಿರೋದು. ಸೊ ಈ ಒಂದು ಚೂರು ನನಗೆ ಏನು ಗೊತ್ತಿರಲಿಲ್ಲ, ಯೂಟ್ಯೂಬ್ ಬಗ್ಗೆ ಐಡಿಯಾ ಕೂಡ ಇರಲಿಲ್ಲ. ಜಸ್ಟ್ ಏನೋ ಮಾಡ್ಲಿಕ್ಕೆ ಹೋಗಿ ಈಗ ವ್ಲಾಗ್ ಎಲ್ಲ ಮಾಡ್ತಿದ್ದೇನೆ. ಸೊ ಆದರೂ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮತ್ತು ಕೆಲವರೆಲ್ಲ ಮೆಸೇಜ್ ಮಾಡಿ ವಿಶ್ ಮಾಡ್ತಾ ಇದ್ದೀರಾ. ನನಗೆ ತುಂಬ ಖುಷಿ ಆಗುತ್ತೆ. ಲೈಫಲ್ಲಿ ಏನು ಮಾಡಿದ್ನೂ ಗೊತ್ತಿಲ್ಲ, ಸೊ ಇಷ್ಟು ಜನರ ಒಂದು ಪ್ರೀತಿ ಸಂಪಾದನೆ ಮಾಡಿದ್ದೇನೆ ಅಂತ ಖುಷಿ ಇದೆ ನನಗೆ. ಮತ್ತು ಕೆಲವರು ಕಮೆಂಟಲ್ಲಿ ನಿಮ್ಮ ಪ್ರೀತಿಯನ್ನು ತೋರಿಸ್ತೀರಾ, ಕೆಲವರು ಡೈರೆಕ್ಟ್ ಮೆಸೇಜ್ ಮಾಡ್ತೀರಾ, ನಿಮ್ಮ ಬ್ಲಾಗ್ ಇವತ್ತು ಚೆನ್ನಾಗಾಗಿದೆ. ಗೊತ್ತಿಲ್ಲ ಅವರಿಗೆ ಕಮೆಂಟಲ್ಲಿ ಹೇಳಲಿಕ್ಕೆ ಒಂಥರ ಆಗುತ್ತಾ ಏನು ನಂಗೆ ಗೊತ್ತಿಲ್ಲ. ಆದರೆ ತುಂಬ ನನಗೆ ಮೆಸೇಜ್ ಬರೋದು, ಆಲ್ಮೋಸ್ಟ್ ಕಮೆಂಟ್ಗಿಂತ ಜಾಸ್ತಿ ಮೆಸೇಜ್ ಬರುತ್ತೆ. ವ್ಲಾಗ್ ಚೆನ್ನಾಗಾಗ್ತಾ ಉಂಟು, ಹೀಗೆ ಕಂಟಿನ್ಯೂ ಮಾಡಿ. ಕಂಟೆಂಟ್ ಕೂಡ ಕೊಡ್ತಾರೆ ಕೆಲವರು, ಕಂಟೆಂಟ್ ಕೂಡ ಕೊಡ್ತಾರೆ, ಇವತ್ತು ಇಂಥದ್ದು ಮಾಡಿ, ನಮಗೆ ಇಂಥದ್ದು ಬೇಕು. ಕೆಲವರಿಂದ ಏನೆಲ್ಲ ಕಾಮೆಂಟಲ್ಲಿ ಹೇಳ್ತಾರೆ ಇಂಥದ್ದು ಕಂಟೆಂಟ್ ಮಾಡಿ ಅಂತ. ಸೊ ತುಂಬ ಖುಷಿ ಆಗುತ್ತೆ. ನೀವು ಇಷ್ಟು ಸಪೋರ್ಟ್ ಮಾಡಿದರೆ ಖಂಡಿತ ಇನ್ನಷ್ಟು ಲೆವೆಲ್ಗೆ ಹೋಗ್ಬೋದು. ನನ್ನ ಟಾರ್ಗೆಟ್ ಇರುವಂಥದ್ದು ಇನ್ನು ಇಷ್ಟರವರೆಗೆ 20-25 ಆಗಲಿ ಅಂತ ಕಾಯ್ತಿದ್ದೆ. ಬಟ್ ಇನ್ನೂ ನನ್ನ ಟಾರ್ಗೆಟ್ ಇರುವಂಥದ್ದು 100K ಸಬ್ಸ್ಕ್ರೈಬರ್ಸ್ ಆಗಬೇಕು, ಸಿಲ್ವರ್ ಬಟನ್ ಸಿಗಬೇಕು. ಸೊ ಇದು ನಿಮ್ಮಿಂದ ಸಾಧ್ಯ ಇದೆ. ನೀವು ಆದಷ್ಟು ಸಪೋರ್ಟ್ ಮಾಡಿ. ನಿಮಗೆ ಟೈಮ್ ಸಿಕ್ಕಾಗ ವೀಡಿಯೋಸ್ ನೋಡಿ, ಇದೇ ಟೈಮಿಗೆ ಹಾಕಿದ ತಕ್ಷಣ ನೋಡಿ ಅಂತ ಹೇಳೋದಿಲ್ಲ, ನಿಮಗೆ ಟೈಮ್ ಸಿಕ್ಕಾಗ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಸಜೆಷನ್ಸ್ ಇದ್ದರೂ ಕೂಡ ನನಗೆ ಹೇಳಿ. ಆ್ಯಂಡ್ ನನ್ನಿಂದ ಏನಾದರೂ ಸಜೆಷನ್ ಬೇಕಿದ್ದರೂ ಕೇಳಿ, ಖಂಡಿತ ಹೇಳ್ತೇನೆ. ಸೊ ಇಷ್ಟನ್ನು ಹೇಳಿಕ್ಕಿತ್ತು. ಮತ್ತೆ ಎಗೇನ್ ಹೇಳ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಸಾಧ್ಯ ಆಗಿದೆ ನಿಮ್ಮಿಂದ. 2 ವರ್ಷದಲ್ಲಿ 20,000 ಸಬ್ಸ್ಕ್ರೈಬರ್ಸ್ ನನ್ನ ಮಟ್ಟಿಗೆ ಅದು ದೊಡ್ಡದೇ. ಯಾಕಂತ ಹೇಳಿದರೆ ನಾನು 1,000 ಸಬ್ಸ್ಕ್ರೈಬಿಗೆ ಒಂದು 6 ತಿಂಗಳು ಕಾದಿದ್ದೇನೆ. ಹಾಗಾಗಿ ಹೌದು, ಖಂಡಿತ ಎಫರ್ಟ್ ಇದೆ. ಸೊ ಎಫರ್ಟ್ ಇಲ್ಲ ಅಂತ ಹೇಳಿದರೆ ಯಾವುದೂ ಸಾಧ್ಯ ಇಲ್ಲ. ನಮ್ಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಹಠ ಹಿಡಿದ್ರೆ ಮಾತ್ರ ಯಾವುದೂ ಸಾಧ್ಯ. ನಾನು ಪ್ರತಿ ಸಲ ಹೇಳ್ತೇನೆ ನೋಡಿ, ಫ್ರೀ ಆಗಿದ್ದರೆ ಏನೇನೋ ಆಲೋಚನೆಗಳು ಬರುತ್ತೆ. ಬ್ಯುಸಿ ಆಗಿದ್ದರೆ ಲೈಫಲ್ಲಿ ಅಚೀವ್ಮೆಂಟ್ ಮಾಡಲಿಕ್ಕೆ ಆಗುತ್ತೆ ಅಂತ. ಸೊ ಅದು ನನ್ನ ಲೈಫಲ್ಲಿ ನಿಜ ಆಗಿದೆ. ನಾನು ವ್ಲಾಗಿಗೆ ನನಗೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಒಂದು ಬ್ಲಾಗ್ ಮಾಡ್ತೇನೆ, ಎಡಿಟ್ ಮಾಡಿ ಹಾಕ್ತೇನೆ. ಆದರೆ ಕಾಂಪಿಟೇಷನ್ ಎಲ್ಲ ಇಡುವಾಗ ಉಂಟಲ್ವ, ವ್ಲಾಗ್ ಮಾಡಿದರೆ ನಾನು ದಿನದಲ್ಲಿ ಅರ್ಧ ದಿನ ತಗೊಳ್ತೇನೆ. ಎಡಿಟಿಂಗ್ ವ್ಲಾಗ್ ಮಾಡಲಿಕ್ಕೆ ವೀಡಿಯೋಸ್ ಅದು ಇದು ಅಂತ ಅರ್ಧ ದಿನ ತಗೊಳ್ತೇನೆ. ಆದರೆ ಫೋಟೋ ಕಾಂಟೆಸ್ಟ್ ಎಲ್ಲ ಇಡ್ತೇನಲ್ವ, ಆಗ ನನಗೆ ಈ ದಿನದ 24 ಗಂಟೆಯಲ್ಲಿ ಆಲ್ಮೋಸ್ಟ್ 12ರಿಂದ 13 ಗಂಟೆ ಇದೇ ಕೆಲಸ ಮಾಡ್ತಾ ಇರ್ತೇನೆ. ಅಪ್ಲೋಡ್ ಮಾಡೋದು, ಅದನ್ನು ಎಡಿಟ್ ಮಾಡೋದು. ಸೊ ಬ್ಯುಸಿ ಆಗಿರ್ತೇನೆ. ಮಗುವಿಗೆ ಕೂಡ ಟೈಮ್ ಕೊಡೋದಷ್ಟು ಬ್ಯುಸಿ ಆಗ್ತೇನೆ. ಆದರೆ ಮಗುವಿಗೆ ಖಂಡಿತ ಟೈಮ್ ಕೊಡ್ತೇನೆ. ಯಾಕಂತ ಹೇಳಿದರೆ ಮುಖ್ಯ, ಇಂಪಾರ್ಟೆಂಟ್ ಫ್ಯಾಮಿಲಿ. ಸೊ ಆ್ಯಂಡ್ ನನ್ನ ಫ್ಯಾಮಿಲಿ, ನಾನು ತುಂಬ ಸಲ ಹೇಳಿದ್ದೇನೆ, ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡೋದು ತುಂಬ ಕಡಿಮೆ. ಹಾಗಂತ ಎಲ್ಲರೂ ಅಂತಲ್ಲ, ನನ್ನ ಕ್ಲೋಸ್ ಫ್ಯಾಮಿಲಿ ಯಾರಿದ್ದಾರೆ, ನನ್ನ ಚಿಕ್ಕಮ್ಮ ಅವರು ಅಂತ ಅತ್ತೆ ಅವರೆಲ್ಲ ಇದ್ದಾರಲ್ವ, ಸೊ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ, ಖಂಡಿತ ಸಪೋರ್ಟ್ ಮಾಡ್ತಾರೆ. ಆದರೆ ನನ್ನ ಅಮ್ಮನ ಕೆಲವು ಫ್ಯಾಮಿಲಿ ಅಂತ ಹೇಳಿದೆ ಅಲ್ವಾ, ಸೊ ಆ ಒಂದು ಫ್ಯಾಮಿಲಿಯನ್ನು ಬಿಟ್ಟಿದ್ದೇನೆ ನಾನು. ಸೊ ನೀವೆಲ್ಲರೂ ಕೂಡ ನನಗೆ ಫ್ಯಾಮಿಲಿಯಾಗಿ ಸಿಕ್ಕಿದ್ದೀರಾ. ಇಷ್ಟು ಜನ 20,000 ಜನ ನನಗೆ ಫ್ಯಾಮಿಲಿಯಾಗಿ ಸಿಕ್ಕಿದ್ದೀರಾ. ಸೊ ನಿಮ್ಮದೇನಾದರೂ ಸಜೆಷನ್ ಇದ್ದರೆ ನನಗೆ ಹೇಳಿ. ನಾನು ನಿಮ್ಮನ್ನು ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೇನೆ, ನೀವು ಕೂಡ ನನ್ನನ್ನು ಅಂದ್ಕೊಳ್ತೀರಾ ಅದು ನಂಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ನಿಮ್ಮೆಲ್ಲ ಸಪೋರ್ಟಿಗಾಗಿ. ಆ್ಯಂಡ್ ಏನೇ ಇದ್ದರೂ ಹೇಳಿ ನನ್ನ ಹತ್ರ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಖುಷಿಯಾಗಿ ವಿಡಿಯೋ ಮಾಡಿ ಖುಷಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಷ್ಟೇ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕೂಡ ಅದು ಹೇಳಿದಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ, ನೋಡಿ ಮಾತೇ ಹೊರಡ್ತಿಲ್ಲ ನನಗೆ, ಅಷ್ಟು ಫುಲ್ ಖುಷಿಯಲ್ಲಿದ್ದೇನೆ. ಆದಷ್ಟು ಶೇರ್ ಮಾಡಿ.
ಓಕೆನಾ? ಲೈಕ್ ಕೊಡಿ ವಿಡಿಯೋ ಇಷ್ಟ ಆಗಿದ್ದರೆ. ಸೊ ಬಾಯ್, ನಾಳೆ ಸಿಗೋಣ.